ಹೌದೇ ಹೌದತ್ತ ಕಾರ್ಕೊಂಬಿಡ ಅದು ನಿನಗೆ ನಾಡ್ದಿಗೆ ಮಗನೇ ಉರ್ವಲ ಅಂತ ಕರೀತಾರೆ. ಉರ್ವೆಲ ಅಂತ ತಡಮ್ಮೆ. ಏಯ್ ಅದರ ಹೆಸರು ಹೇಳಿದ್ದು ಇನ್ನೂ ಕೂಡ ಉಂಟು ಕಾಷ್ಟ. ಅವನಿಗಂಟಿ ಎಂತದ ಕಾಟನಿಗಂಟಿ ಯಾರಿಗೆ ಏರಿಲ್ಲ ಅದು ಯಾವುದಕ್ಕೆಲ್ಲ ಆಗ್ತದೆ ಗೊತ್ತುಂಟ. ಮುಂದುದಾದೆ ಕಾಪುನಂದಲೇ ಇರೇ ಗೊತ್ತು. ನನಗೆ ಗೊತ್ತುಂಟು ನಿನಗೆ ಗೊತ್ತುಂಟು ಅಂತ ಕೇಳೋದು. ಗಂಜಿ ವೆಚ್ಚಾಲ್ ಬರ ಆಗುತ್ತದೆ, ಕಜುಪ್ ವೆಚ್ಚಾಲ್ ಬರ ಆಗುತ್ತದೆ, ಸೂಮಲ್ ಬರ ಹಿರೇನ್ ಬೊತ್ತ ನನ್ನೆಲ್ಲ ಹೊತ್ತಿಸುವುದು ಅಂತ ಕಟ್ಟಿಗೆಯಲ್ಲಿ. ಏಯ್ ಓ ನಮ್ಮನ್ನೆಲ್ಲ ಹೊತ್ತಿಸುವುದು ಶ್ರೀಗಂಧದ ಮರದಲ್ಲಿ. ಗಂಧದ ಮರಟ್ಟು ನಿಗ್ರೇನಾ? ಹೌದು. ಹೌದಾನೆ ನಿಗ್ಲ ಆತಲ ವಾಸನೆ. ಏಯ್ ವಾಸನೆ ಅಲ್ವೇ, ನಾವೆಲ್ಲ ದೇವಮಾನವರು, ಪ್ರಭುಗಳು, ದೊರೆಗಳು, ಹಾಗೆ ಪ್ರಭುಗಳು, ದೊರೆಗಳು, ವಿಭುಗಳು, ಹಾಗೆಲ್ಲ ನಮಗೆ ಹೆಸರು ಉಂಟು. ಆದ್ದರಿಂದ ನಾವು ರಕ್ಷಕರು. ಕುಟುಂಬದ ರಕ್ಷಕರು ಹಾಗೆಂತೆಲ್ಲ ನಮ್ಮನ್ನು ಕರೀತಾರೆ. ಆದ್ದರಿಂದ ನಮ್ಮನ್ನೆಲ್ಲ ಅಂತ ಕಟ್ಟಿಗೆ ಹೊತ್ತಿಸು. ಇದೆಲ್ಲ ನಿನ್ನಂತವನ ಹೊತ್ತಿಸು. ಗತಿ ಪೂಜೆ ಮಾಡಲ್ದ ಖರ್ಚ. ಒಂದೊಮ್ಮೆಗೆ ಕೋಪ ಬಂದಿತ್ತು ನಿನ್ನ ನೋಡುವಾಗ. ಯಾಕೋ ಏನೋ ಮರಕೊಂಟಾಗ್ತಾ ಇದೆ. ಬಡವನಿ ಬಡವೇನಿ ಒಂಜಿ ಪೊರ್ತದ ಕರದಿ ಕೇಳ್ಬೋಡಂಡ ಯಾನ್ ಬೆಂದಿದೆ ಅವಡ. ಇದು ನಿನ್ನ ಕಸಬು. ಎನ್ನ ಕಸಬು ಒಂದು ಓರಿನ ಒಂಜಿ ಕಟ್ಟ ಇಲ್ಲಡೆ ಮತ್ತೆ ಹೊಟ್ಟೆ ಬಾಡಿಗಾಗಿದ ಅಂದ. ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ಮನೆಯಲ್ಲಿ ಏಂಚಿನ ಒಂಜಿ ತುಂಡು ಪುಡಿ ಐತೀನಿ. ಅದೆಂತ ತುಂಡಿ ಅಂಡತಿ ಅವು ಬಂಡ ನಿಖಲ್ನ ಮಲ್ಲಕಲ್ಲಂಡ ಮೂಜಿ ಪೊರ್ತು ಸಮ ತಿಂದದು ಬರ್ತಿಪ್ಪು ಎಂಕಲ್ನ ಪಾಪ ತಾಕಲಿ. ಅದಕ್ಕೆ ಒಂಜಿ ಪೊರ್ತದೇನೆ ಮೂಜಿ ಪೊರ್ತು ಫಾಲ್ ಮಾಡ್ತದೆ ಕಟ್ಟಿದ ಲೆಕ್ಕ ಸಪೂರ. ಅದಕ್ಕೆ ಅದು ತುಂಡು ಪುಡಿ ಹಾಗೆ. ಅದು ನಿನ್ನ ಭಾವನೆ. ಮಕ್ಕಳಿದ್ದಾರೆ? ಮಕ್ಕಳಿದ್ದಾರ? ಎಷ್ಟು ಮಂದಿ? 2 ಜನ. ಗಂಡೆಷ್ಟು ಹೆಣ್ಣೆಷ್ಟು? ಒಂಜೆನ್ನ ಒಬ್ಬ ಕೊಂಜೇರೆ. ಬೇರೆಯವರ ಮಗ ನಾನು ಸಾಕುದು. ಬೇರೆಯವರ ಮಕ್ಕಳನ್ನು ಸಾಕುವುದಿಲ್ಲ. ಅತ್ತಿ ಒಂಜೆನ್ನ ಬಂಡ ಆಣ್ ಬಾರೆ ಗಂಡು ಮಗು ಅನ್ನ ಐನಿ ಹತ್ತಿಂದ ಎಲ್ಲ ಎಣ್ಣೆ ಇಲ್ಲಲೆ ಪುಣೆ ಸರಿ ಬುಕ್ಕೊಂಜಿ ಬಣ್ಣು ಬಾರೆ ಮದಿನಾಗ ನನೋರಿ ಎಣ್ಣೆ ಇಲ್ಲಡೆ ಬೋಪಿನ ಸೊತ್ತು ಅಂಜಾದ ಪುನಗ ಅವು ಏರೇರ್ನ ಅಪ್ಪ ಯಾರ ಅವು ಅಡೆ ಬೋಯು ಕಲ ನನ್ನ ಮಾಮಣ್ಣ ಮನ್ಪುನ ತಪ್ಪಂದಿ ಬಂದ. ಹೌದಾ? ಹೆಣ್ಣು ಮಕ್ಕಳನ್ನು ಆ ರೀತಿಯಲ್ಲಿ ಸಾಧಾರ ಭಾವನೆ ನೋಡಬಾರ್ದು. ಗೊತ್ತಾಯ್ತೇನು? ಕಡೆಗೆ ಅವರೇ ಬೇಕಾದಿತ್ತು. ಅವು ಇಂಬೇನ ಯೋಗ. ಹೌದೇನು? ಗಂಡು ಮಗು ಇದ್ದಾನಂತೇಳಿ ಹೇಳು. ಅವನ ಹೆಸರೇನು? ಗಂಡು ಮಗುವಿನ ಎನ್ನ ಮಗೇನ? ಹೌದಾ? ಈರೆ ನಿನ್ನ ಮಗನ ಹೆಸರನ್ನು ಕೇಳಿದ್ರು. ಮಗನ ಪುದಾರತ್ತೆ. ಹೌದಾ? ಮಗಿ ಈರೆ ಅರ್ಥ ಅನರ್ಥ ಆಗುತ್ತದೆ. ಅದು ಬೇರೊಬ್ಬರನ್ನು ಸೂಚಿಸುತ್ತದೆ. ಸರಿಯಾಗಿ ಬಿಡಿಸಿ ಹೇಳು. ನನ್ನ ಮಗನ ಪುದಾರನ್ನು ಬದಲ್ ಮಲ್ಪರ ಸರಿಯಾಗಿ ಹೇಳು. ಮಗೇತ ಹೌದಾ? ಈರೆ ಬಿಡಿಸಿ ಹೇಳುದು. ಕುಡ್ಕಂಡಲ್ಲ ಮಗೆ ಈರೆ ಮಗನೇ ಶಿರ ಕಾಡಿದೇನು? ಎನ್ನ ಮಗನ ಪುದಾರ ವೀರಪ್ಪೆ. ಹಾಗೆ ಹೇಳು. ಯಾನ್ ವೀರಪ್ಪೆ ಅಂದಿಲ್ಲ ಎತ್ತನ ಹೆಂಕಾಯಿ ಅಪ್ಪೆ ಆಪುಜೇನು ಅಪ್ಪನಾಗುತ್ತಾನವ. ಆಯ್ಕೆ ಬಾಡದ ಅಪ್ಪನ್ ದೇತದೆ ಈರೆ ವೀರ. ಅವು ಕರ್ನಾಟಕ ಹಾಗಲ್ಲ. ಹೆಸರು ಯಾವಾಗಲೂ ಸರಿಯಾಗಿ ಹೇಳಬೇಕು. ಇಲ್ಲದ್ರೆ ಏನೇನಾಗ್ತದೆ ಗೊತ್ತಾಯ್ತಾನು? ರಾಮಪ್ಪ ಹೋಗಿ ಧೂಮಪ್ಪ ಆಗ್ತದೆ. ಹೌದೇನು? ಏಯ್ ಮಗ ಮಗನಿದ್ದ ವೀರ ಏನ್ ಮಾಡ್ತಾ ಇದ್ದಾರವ? ನಿನ್ನ ಮಗ ಮಗೆ? ಹೌದಾ? ಕಲ್ತೊಂದ್ರಲ್ಲಿ ಕಲಿತಾ ಇದ್ದಾನ? ಹೌದಾ? ಏನು ಕಲಿತಾನವ? ನಡಪರೆ ಚಿಕ್ಕ ಮಗನ ಅವನಲ್ಲಿ ಖರ್ಚಿಗೆ ತಕ್ಕ ನಡತ್ತು ಅಂದ್ರೆ ಎಂತದ್ದು ಖರ್ಚಿಗೆ ತಕ್ಕ ಅಂಚಿ ಇಂಚಿ ಹಾಗೆ ಚಿಕ್ಕ ಮಗುವ ಅವನಿಗೆ ಏನು ಗೊತ್ತು? ಏನು ಗೊತ್ತಿರ್ಲಿಕ್ಕೆ ಏನ ಗೊತ್ತು? ಪದವನ್ಪೆ ಹಾಡು ಹೇಳ್ತಾನೆ. ಪದ ಹೊಡೆ ಬೋಪಿ ಎಂತದದು? ಸಂಗೀಸ. ಅದೆಂತದ? ಸಂಗೀಸಿ ಸಂಗೀತ. ಸಂಗೀತ ಆಡ್ತಾರ? ಭಜನೆ 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 ಭಜನೆ. ಹೌದಾ? ಬಾರಿ ಬೋರ್ಲಾತ ಭಜನೆ ಹೇಳ್ತಾರ. ಭಜನೆ ಒಂಜಿ ಬಾರಿ ಬೋರ್ಲ ಸತ್ಯ ಅನ್ಪೆ ఆయన ಕೇನ ಸುರುಮಲ್ಪುನ ಗೊಂಜಿ ಆಲಾಪುನೆ ಅವಸ್ಥೆ ತುಗು. ಅದೆಂತದ ಹಾಳಾಗೋದು? ಆಲಾಪುನೆ ಆಲಾಪನೆ ಏತ ಪೊರ್ತು. ಹೌದಾ? ನರ್ಮಾನಿ ಉಂಟು ಜೀನ್ ಅಷ್ಟು ಕರ್ಕಶ ಅತ್ತಿಯೇ ಇಲ್ಲಲ್ಲಿ ಏರ್ಲ ಉಂಟು ಜೀನ್ ಮನೆ ಎದುರಿಗೆ ನಿನ್ನ ಮನೆಗೆ ಬರ್ತಾರೆ ಹಾಗೆ ಬೇಕಾ? ಚಿಕ್ಕಂದಿನಲ್ಲಿ ಅಭ್ಯಾಸ ಎಲ್ಲಿ ಪುನಗನೆ ಕಲ್ತೆ ತೊಟಿಲ್ಡು ಪುನಗನೆ ಪದ. ಅದೆಂತ ತೊಟಿಲಲ್ಲಿ ಹೇಳುದು? ಅದು ಕೂಗುದ. ಮತ್ತೆಂತದ? ಹಾಗಲ್ವೇ? ಈಗ ದೇವರ ಹಾಡನ್ನು ಹಾಡ್ತಾನೆ ದಿನಾಲು ಹಾಡ್ತಾನೆ. ಎಂಚಿನ ಪದ ಗೊತ್ತು? ಅದ ದಿನಾಲು ನೀನು ಕೇಳ್ತಾ ಇರ್ತಿ. ದಿನಾಲ ಕೇಳೊಂದು. ಹಾಗಿದ್ರೆ ನಿನಗೂ ಸ್ವಲ್ಪ ಬಂದಿತ್ತು. ಅದಾನೆ ಬರಂದೆ ದಿನಾಲ ಕೇಳಿದೆ. ಹೌದೇ? ಒಳ್ಳೆಯ ಕೆಲಸಕ್ಕಾಗಿ ಹೋಗ್ತಾ ಇದ್ದೆ ನಾನು. ನೋಡೋಣ ದೇವರ ಹಾಡು ಕೇಳಬೇಕೆಂಬ ಆಸೆ ಆಗಿದೆ. ನೋಡೋಣ ದೇವರ ಹಾಡು. ಮಗೆ ಬಂದ್ಪುಣೇನಿ ಯಾನ್ ಬಂದ್ ನೋಡ ಅವಣ್ಣನ ಕನಕ ಕರ್ತಾನ ಒಂಚೂರು ಮೇಯ್ಬೇನೆ ಹಾಕೊಂಡು ಒಂಚೂರು ಗೋಂಕುದ ಅರ್ಧ ದೆತೋನ್ವೆ. ಎಂತದದು? ಚೂರು ಗುಂಕುದ ಚೂರು ದೆತೋನ್ವೆ. ಮೇಯ್ಬೇನೆ. ಕುಡಿತೀಯ? ಕುಡಿತೀಯ? ಕುಡಿತಿ? ಹೌದಾ?
ಅದೆಲ್ಲ ಅಭ್ಯಾಸ ಇಜ್ಜಿ ಅಭ್ಯಾಸ ಇಲ್ಲ ದಿನೋಲ ಮೂಜಿ ಪೊರ್ತು ಬೋರ್ಡ್ ಒಂದಾತಿ ಹೌದಾ ಅಭ್ಯಾಸದ ಅಲ್ಲ ಮಲ್ತಿಜ್ಜ ಮೂಜಿ ಪೊರ್ತು ಬೋರ್ಡ್ ಹಾಗಾದ್ರೆ ಇನ್ನು ಕುಡುಕ ನೀವು ಹೊರವರ ಹುಡುಕೊಂಡಲ್ಲ ತಿಕ್ಕು ಎಂತದ ನರಕಾರ್ಪಣ ಅವಸ್ಥೆ ಕುಡುಕರಿಗೆ ಗೊತ್ತಾಗುದಿಲ್ಲ ಎಲ್ಲ ಅಂಗಡಿದ ಬಾಕಿ ನೂಕುದ್ ಬಾರ್ದಲ್ಲ ಬೋರ್ಡ್ ನೀನು ಹಾಗಾದ್ರೆ ಕುಡುಕ ನೀನು ಇಜ್ಜಪ್ಪ ಅಭ್ಯಾಸ ಇಜ್ಜಿ ಅದು ಹಾಗೆ ಕುಡುಕರಿಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ ಅಂಚ ಐನ್ ಪಾಡ್ದು ನೀ ಬೇನೆ ಗೊತ್ತಾ ನೀ ಕಂಡದ ಪುನಿಯ ಬಣ್ಣಗೆ ಎನ್ನ ಮಗೆ ಏನಂತೂದು ಬನ್ಪುನ ಪದ ಕುಡ್ದು ಬರುವುದು ಅಂದ ಅವಾಗ ನೋಡಿ ಅದನ್ನೇ ಹೇಳು ಅದಕ್ಕೊಂದು ಹಾಡು ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಅಯ್ಯಯ್ಯಯ್ಯೋ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಅಂಚೆ ಇಂಚಿ ತೂಪುತಿ ಇಲ್ಲಿ ಬಿತ್ತಿಲು ಮಾರುತಿ ಅಂಚೆ ಇಂಚಿ ತೂಪುತಿ ಇಲ್ಲಿ ಬಿತ್ತಿಲು ಮಾರುತಿ ರಕ್ಕಸನ ಸೊಕ್ಕಮುರಿ ನಾಗೇಶನ ಸೊಂಟಮುರಿ ಎಂತದ ಅದು ಅಲ್ಲಿ ಉಂಟು ಮೇಲೆ ಎತ್ತಿದ್ದು ಮಾತ್ರ ಕೆಳಗೆ ಬರಲಿಲ್ಲ ಅದು ಪುತ್ತೂರ ಅಂದ್ಬೋಡಿಗೆ ಅದು ಹಾಡ ಸೊಂಟ ಅಪ್ಪನ ಅದು ಸೊಂಟ ಮರಿ ನಿನ್ನ ಅಪ್ಪನ ಕೇಟವ ಈಶ್ವರ ದೇವಿ ಈಶ್ವರಪ್ಪಿ ಶಿವನಿಗೆ ಹಾಗೆಲ್ಲ ಉಂಟೆ ಹೆಸರು ಹಾಗೆಲ್ಲ ಸೊಂಟ ಮುರಿ ಅಂತ ಹೇಳಿ ಹಾಡಲ್ಲಿ ಉಂಟೇನು ಐಟುಂಡು ಬದಾಡುಂಡು ಅದು ಹೇಗೆ ಸರಿ ಉಂಟೇನ ಹಾಡು ಅಂದ ಸರಿ ಇಲ್ಲ ಅದು ಸರಿ ಅದು ನಿನ್ನನ್ನು ನೋಡಿ ಹಾಡುವಂತ ಹಾಡು ಏನಂತ ಹೌದು ಅವ ಹೇಳಿದ್ದೇನು ಹಾಡಿದ್ದೇನು ಎಲ್ಲಿರುವೆ ತಂದೆ ಬಾರೋ ಮಾರುತಿ ಏತ್ ಬರ್ಲು ಏತ ಅರ್ಥ ಗರ್ಭಿತವಾಯಿನ ಎಂತದ ಗರ್ಭಿತ ಸುಮ್ಮನೆ ಕೂತ್ಕೋ ಅದು ಎಂತದು ಎಲ್ಲಿರುವೆ ತಂದೆ ಬಾರೋ ಮಾರುತಿ ಅಂದ್ರೆ ಎಂತದ ಮಾರುತಿ ಅಂದ್ರೆ ಮಂಗ ಮಾರುತಿ ಅಂದ್ರೆ ಮಂಗ ಮಂಗೆ ದೂರದಲ್ಲಿ ನೀನು ಬರುವಾಗ ಮಂಗವನ್ನಂತ ಕಾಣ್ತಾ ಇದೆ ಅವನಿಗೆ ಏನನಿ ಎನ್ನ ಮಗೆ ಮಂಗೆ ಮಂಗ ಮಾಡಿದ್ದವನಿ ನಾನು ಓ ಮಗ್ಗ ಅದು ಅವನಲ್ಲಿ ಅದೇ ಮಾರುತಿ ಹಾಡು ಎಷ್ಟು ಒಳ್ಳೇದುಂಟು ಗೊತ್ತುಂಟೆ ಒಳ್ಳೆ ಹಾಡು ಇದೆ ನೀನು ಸರಿಯಾಗಿ ಬಂದ್ರೆ ಅದೇ ಮಾರುತಿ ಹಾಡನ್ನು ಒಳ್ಳೆ ರೀತಿಯಲ್ಲಿ ಹಾಡ್ತಾನೆ ನನ್ನ ಮಗೆ ನಾನು ಮಂಗಿ ಬಂದು ಮಗ್ಗ ಹೌದೇನು ಮತ್ತೆ ಮನೆಯಲ್ಲಿದ್ದದನ್ನೆಲ್ಲ ಮಾರುತ್ತೇನೆ ಎರಡು ಮಣ್ಣದ ಗಡ್ಡೆ ಉಂಟು ಬುಕ್ಕಪುರ ಮಾರ್ದ ಅದನ್ನು ಕೂಡ ಮಾರ್ಬೇಕಿತ್ತು ಹೌದೇ ತೊಂಜೆ ರೊಟ್ಟೆ ನಾಶಿಗೆ ಆಗ್ಲಿಲ್ಲ ಮತ್ತೆ ಅಯ್ಯಯ್ಯೋ ಅಂತ ಹೇಳುದಂತ ಆಲಾಪನೆಲ್ಲ ನಿನ್ನ ಸ್ಥಿತಿ ನೋಡಿ ಅವ ಹೇಳೋದು ಎದುರಿಗೆ ಹೇಳೋದಕ್ಕೆ ಹೇಳಿಕ್ಕೆ ಆಗೋದಿಲ್ಲ ಅದಕ್ಕೆ ಹಾಡಲ್ಲಿ ಹೇಳುದು ಅಯ್ಯಯ್ಯೋ ನಿನ್ನ ಸ್ಥಿತಿ ಅಂತ ಹೇಳಿ ಓ ಮಗ್ಗ ಗೊತ್ತಾಯ್ತೇನು ನಾಳೆಯಿಂದ ಸರಿಯಾಗಿ ಬಾ ಆ ಹಾಡನ್ನೇ ಬದಲಾವಣೆ ಮಾಡಿ ಹಾಡ್ತಾನೆ ಗೊತ್ತಾಯ್ತೇನು ಪಲ್ಲೆಕಂದು ಈರೋಡೆ ಹಾಗೆ ಕೇಳಬಾರ್ದು ದೂರ ಅಂತೇಳಿ ಕೇಳ್ಬೇಕು ದೂರ ಓಡಿ ಅದು ಬಿಡ್ಲಿಕ್ಕೆ ಆಗುದಿಲ್ಲ ಹಾಗೆಲ್ವೇನು ರಣಕ್ಷೇತ್ರಕ್ಕೆ ಹೊರಟದು ನಾನು ಹೌದು ವಿರೋಧಿಗಳ ಶಿರ ಕಡಿಯುವುದಕ್ಕಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದೇನೆ ಉದ್ದಕ್ಕೆ ಅಲ್ವೇನೆ ಯುದ್ಧಕ್ಕೆ ಹೌದು ಬರ್ತೇನೆ ಅಂತೇಳಿ ನನ್ನವರಿಗೆ ಭರವಸೆಯನ್ನು ನೀಡಿದ್ದೇನೆ ವಿರೋಧಿಗಳ ತಲೆ ಕಡಿಯುತ್ತೇನೆ ನಾನು ಕಡಿಯುದ ಮರ್ಕೌಂಟ್ ಆಗ್ತಾ ಇದೆ ಆದ್ದರಿಂದ ನಾನು ಆಡುವ ಮಾತನ್ನು ಕೇಳಬೇಕು ಬಡವ ನೀವು ನಾಳಿಂದ ಕಸುಬು ಬೇಡ ಬೇಡವಾ ಬೇಡ ಭಿಕ್ಷೆ ಬೇಡುವುದು ಕೂಡ ಬೇಡ ಸರಿಯಾಗಿ ಕೇಳಿಕೊ ಇನ್ನು ಮುಂದಕ್ಕೆ ಕಸುಬು ಬೇಡ ನಿನ್ನ ಹೆಂಡತಿ ಮಕ್ಕಳಿಗೆ ನಾನಿದ್ದೇನೆ ಕಣಕ್ ಕಟ್ತದೆ ಕೇಕಿಲ್ ಕಡ್ಪೇನ ಯಾಕೋ ಅವು ಸಾಪುರದ ಬುಡಿದಿ ಅಂಡಲ್ಲ ಎಂಕ್ ಬೋಡು ಈಗ ಏನಾಯ್ತು ಈಗ ಈ ರಂಗಿನ ಹೆಂಡತಿ ಮಕ್ಕಳಿಗೆ ಯಾನಿದ್ದೇನೆ ನೀಟ ತುಂಡು ಮಾಡ್ತೆ ಮಂಡೇನು ಯಾರು ಹೇಳಿದ್ದು ಹೀರೇ ಬಂದ್ಬಿಡು ಯಾವಾಗ ಹೇಳಿದ್ದು ಇಷ್ಟೇ ನಾನೇ ಈ ರಂಜ ಮಾತಿರ್ನಿ ನಾನೇ ಮಾತಿರ್ನು ಅದಕ್ಕೆ ಎನ್ನ ಬಿಡಿದ್ಯೋ ಬೋರ್ಡ್ ಎಂಕವು ನಿನಗೆ ಇರ್ಲಿ ಮತ್ತೆ ಯಾರಿಗೆ ಈ ರಂಗಿನ ಯಾನಿದ್ದೇನೆ ಅಂದು ಈ ರೀತಿ ನಾನು ಬೆಂದ್ರದಿಕ್ಕೆಲ್ಲ ಸುಮಾರು ಯಾರು ಬಿಡಿ ಹಾಗೆ ಅಲ್ವೇನು ನಾನು ಆಡಿದ್ದನ್ನು ಸರಿಯಾಗಿ ಕೇಳಿದ್ದೇನೆ ಯಾರಿಗೆ ಕತ್ತಿ ಬಾರಿ ಪೂಜಿನ ಮಕ್ಕಳು ಯಾರಿಗೆ ಬೇಕು ಹೇಳ ನಿನಗೆ ಇರ್ಲಿ ಯಾಕೋ 3 ಸಲ ಬೇಡ 1 ಸಲ ಕಡಿಲಿಕ್ಕೆ ಬಿಡುದಿಲ್ಲ ನಾನು ಹೇಳಿದ್ದೇನು ಹೆಂಡತಿ ಮಕ್ಕಳಿಗೂ ನೀನಾಗೂ ನಾನಿದ್ದೇನೆ ರಕ್ಷಣೆ ಕೊಡ್ಪ ಹೌದು ಸರಿಯಾಗಿ ಕೇಳ್ಬೇಕು ಯಾವ ಖರ್ಚಿಗೆ ದುಡ್ಡು ಕೊಡ್ಪ ಖಂಡಿತ ಕೊಡ್ತೇನೆ ಗೊತ್ತಾಯ್ತೇನು ಈಗ ರಣಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ ಆನಂತರ ಅರಮನೆಗೆ ಬರ್ತೇನೆ ಮತ್ತೆ ನಿನಗೆ ಭರವಸೆ ನೀಡಿದ್ದೇನೆ ಆ ಮಾತನಲ್ಲಿ ಕೇಳಬೇಕು ಯಾವಾಗ ಬರ್ತಿ ಹೇಳು ಅರಮನೆಗೆ ಬರ್ತೇನೆ ನಿನಗೆ ಕೊಡ್ಲಿಕ್ಕೆ ಉಂಟು ಕೊಡ್ತೇನೆ ನೀನು ಬರಬೇಕು ಯಾವಾಗ ಬರ್ತಿ ಹೇಳು ಮೂರನೇ ದಿವಸಕ್ಕೆ ಬರ್ತೀಯಾ ಅವಾಗೆಲ್ಲ ನಾನು ಬಿಸಿಯಲ್ಲಿ ಇರ್ತೇನೆ ಹೆಚ್ಚ ಬೊಣ್ಣೆ ಅಪಗ ಏರು
ಅದು ಬೆಚ್ಚ ಬೆಚ್ಚ ಮಂಡೆ ಹೆಚ್ಚು ಬಿಸಿಯಲ್ಲಿ ಇಡ್ತೀನಿ ಮೂರನೇ ದಿವಸ ಆಗ್ಲಿಕ್ಕಿಲ್ಲ. 7 ಇಟ್ಟು ಬರುದ 7ನೇ ದಿವಸಕ್ಕೆ ಬರ್ತೀಯಾ? ಅಪಗದಲ್ಲ ಈರಪ್ಪ ಜಾರೆ ನಾನು ದೂರದಲ್ಲಿ ಈರು ಏರೇಗೆ ತೋಜುವಾರು ನಿನಗೆ ಸಿಗುದಿಲ್ಲ. 7 ಇಟ್ಲ ಆಗುದಿಲ್ಲ. 11 ಇಟ್ಟು ಬರೋಡ. ಹಣದನೇ ದಿವಸಕ್ಕೆ ಬರ್ತೀಯಾ? 10 ಯಾನಿಮಂತ ಶುದ್ಧವಂತ ಎಂತ ಬಣ್ಣಗ ಯುದ್ಧಕ್ಕೆ ಹೋದಾಗ ದಾರಿ ಹತ್ತಿರದಲ್ಲೇ ನಾನು ನಿನಗೆ ಮಾತಾಡ್ಲಿಕ್ಕೆ ಸಿಗುದಿಲ್ಲ. ಪುಣ್ಯಾತ್ಮ ಕುಟುಂಬದ ಕಲೆ ಬುಳಿತೊಂದು ಗುಲ್ಲೋಡ ಅದು ಯಾಕೆ ಹೋಗುದ ಅತ್ತ ಖುಷಿ ಹಾಗೆಲ್ಲ ಖುಷಿಯಲ್ಲಿ ಜೋರು ಖುಷಿ ಅನ್ನಕ ಬುಲಿ ಪುಣ ಮುಖ ಆಗಲ್ದಲ್ಲ ಬುಲಿಪೆ ರೀರತ ಹೋಗು ಅತ್ತೆ ಈರು ಪುಣ್ಣಗ ಆಗಲಿಗದ 11ನೇ ದಿವಸ ಆಗ್ಲಿಕ್ಕಿಲ್ಲ. 13 ಇಟ್ಟು ಬರೋಡ 13ನೇ ದಿವಸಕ್ಕೆ ಬಂದು ಈ ಚಟಂಬ ನಿಕಲ್ನೆ ಚಟಂಬಾಟ ಮಾತಾಡ ಅದೇ ಅಂತದ ತಿಂಡಿ ಮಂತ ತಿನ್ನಾರೆ ತಿಂಡಿ ತಿನ್ನೋಸೆಲ್ಲ ತುಂಬಾ ಇರ್ತದೆ. ಹೌದು ಆನಿ ಅಂದ 13ನೇ ದಿವಸಕ್ಕೆ ಬರ್ತೀಯಾ? ಬಂದ್ರೆ ಊಟ ಮಾಡಿ ಹೋಗುವುದು. ಆತೆ ಬುಕ್ಕ ಈರೇ ಪೂಜೆ ಹತ್ರ ಎಲ್ಲ ದೊಡ್ಡ ದೊಡ್ಡವರು ಮಾತಾಡ್ತಾ ಇರ್ತಾರೆ. ಈರು ಓಲ್ ಈರು ಬಾತೇರ್ನು ಎಂಗ್ಲಿಗೆ ಎನ್ನುದಿ ಎಂಗ್ಲು ಬಾತೇರ್ನು ಈರಿಗೆ ನಿನಗೆ ಕೇಳಲಿಕ್ಕಿಲ್ಲ. 13 ಇಟ್ಟು 13ನೇ ದಿವಸಕ್ಕೆ 14 ನಿಗಾಟ ಬರ್ತಾನೆ ಕೆಲಸ ಮಾಡ್ತೇನೆ ನಿಂಗೆ ಮಗನೇ. ಕೇಳ್ತಾವ ಮಾತಿಗೆ ಅಪಶಕ್ನದ ನುಡಿಯನ್ನು ಆಡ್ತಾ ಇದ್ಯಾ? 3 7 ಗೊತ್ತಾಗುದಿಲ್ಲ ಮುಂದೆ ಎಣಿಸಿಕೊಂಡೆಯ ಎತ್ತು ಇನ್ನು ಕಣ್ಣೆದ್ರು ನಿಲ್ಬಾರ್ದು ನೀನು ಮಗನೇ. ಅಪಶಕ್ ಎತ್ತು ಎಂತದು ಹಾವು ಎಂತದ ಎತ್ತು ಚೂರು ಕೈ ಕೊಡು. ನಾನು ಕೈ ಕೊಡು ಚೂರು ಬರ್ತಲೆ ನನ್ನಂತವ ಅದನ್ನು ಮುಟ್ಟುವುದ? ನಾನು ಬಿಡಿ ನನ್ನ ಜಾತಿಯವರು ಮುಟ್ಟಬಾರ್ದು ಅದನ್ನು. ಅಂತ ಇತಬಗೀರ್ ಕಣಕ ಮುಟ್ಟು ಜಾರ್ ನಾನು ಮುಟ್ಟಲೇಬಾರ್ದು. ಮಲ್ಲ ದಾದಾಲ್ಪರ ಈರು ಕಣಕ ಮುಟ್ಟಿದ್ದಿನಲ್ಲ ಈ ಲಡಾಯಿಗೆ ಹೋದ್ ಬಂದಾಗ ಕಣಕ್ಕ ಈರೇನು ಮುಟ್ಟು ಬರ್ಬೇ ಈರು ಲಡಾಯಿಗೆ ಪೋಯಿನಾರು ಬರಂಗ